ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಕ್ಷೇತ್ರ ಕೈಪುಂಜಲ್ಲು ಸೈಯದ್ ಅರಬಿ ವಲಿಯುಲ್ಲಾರವರ ದರ್ಗಾದಲ್ಲಿ ವರ್ಷಂಪ್ರತಿ ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ ಸಫರ್ ತಿಂಗಳ ಕೊನೆಯ ಬುಧವಾರ ನಡೆಯುವ ಸಫರ್ ಜಿಯಾರತ್ ಸಮಾರಂಭ ಸಂಪನ್ನಗೊಂಡಿತು. ಕಾಪು ಪುಲಿಪು ಜಾಮಿಯಾ ಮಸೀದಿ ಆಡಳಿತಗೊಳ್ಳಪಟ್ಟ ಸೈಯದ್ ಅರಬಿ ವಲಿಯುಲ್ಲಾರ ದರ್ಗಾವು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಕೇಂದ್ರವಾಗಿದೆ. ಇಲ್ಲಿನ ಜಾಗದ ಒಡೆತನವು ಹಿಂದೂಗಳಿಗೆ ಸೇರಿದ್ದು, ಜಾಗದ ಮಾಲಕರಾದ ನರೇಂದ್ರ ಶ್ರೀಯಾನ್ ಮತ್ತು ಗುಣವಂತ ಶ್ರೀಯಾನ್ ಹಾಗೂ ಕುಟುಂಬದವರ ಸಹಕಾರದೊಂದಿಗೆ ದಿವಂಗತ ಎಚ್ ಮೊಹಮ್ಮದ್ ಅವರ ಮಗ ಸರ್ಫರಾಜ್ ಅವರ ಉಸ್ತುವಾರಿಯಲ್ಲಿ ಈ ಬಾರಿ ಆಂತರಿಕ ಜೀರ್ಣೋದ್ಧಾರ ಕಾರ್ಯಗಳು ನಡೆದಿದ್ದು, ಪುಲಿಪು ಜಾಮಿಯಾ ಮಸೀದಿಯ ಆಡಳಿತ ಸಮಿತಿ ಅಧ್ಯಕ್ಷ ಎಚ್ ಅಬ್ದುಲ್ಲಾ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಫರ್ ಜಿಯಾರತ್ ಸಮಾರಂಭದ ಪ್ರಯುಕ್ತ ಕಾಪು ಕಾಜಿ ಅಲ್ಲಾಜ್ ಪಿಬಿ ಅಹಮ್ಮದ್ ಮುಸ್ಲಿಯಾರ್ ಅವರು ದುವಾ ನೆರವೇರಿಸಿ ಪುಲಿಪು ಜಾಮಿಯಾ ಮಸೀದಿಯ ಖತೀಬಾ ಮೊಹಮ್ಮದ್ ಇರ್ಷಾದ್ ಸಾದಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕೈಪುಂಜಾಲ್ ಸಫರ್ ಜಿಯಾರತ್ ಎನ್ನುವಂಥ ಈ ಒಂದು ಕಾರ್ಯಕ್ರಮ ಎಲ್ಲ ವರ್ಷಗಳಲ್ಲಿಯೂ ಕೂಡ ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ ಸಫರ್ ತಿಂಗಳ ಕೊನೆಯ ಬುಧವಾರದಂದು ಈ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿರ್ತೇವೆ. ಅದು ಯಾವುದೇ ಪ್ರಚಾರಗಳು ಇಲ್ಲದೇ ಇದ್ದರೂ ಕೂಡ ಈ ಒಂದು ಸ್ಥಳಕ್ಕೆ ಹಿಂದೂ ಮುಸ್ಲಿಂ ಅಥವಾ ಕ್ರಿಶ್ಚಿಯನ್ ಯಾವುದೇ ಒಂದು